ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೂರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೂರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಒಂದು ನಮ್ಮ ಜೊತೆ ಅನಿತಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ನೀವು ಎಲ್ಲಿಂದ ಬರ್ತಿದ್ದೀರಾ? ಉಡುಪಿಯಿಂದ ಬರ್ತಿದ್ದೀರಲ್ಲ. ಓಕೆ, ಉಡುಪಿಗೂ ನಮ್ಮ ಸೂರುಚಿ ಅಡುಗೆ ಮನೆಗೆ ತುಂಬ ದೂರ ಉಂಟು, ಆದರೂ ಕೂಡ ಪರಿಮಳ ಎಲ್ಲ ಬರ್ತಾ ಇರ್ತಾರಲ್ಲ. ಓಕೆ, ಏನು ಸ್ಪೆಷಲ್ ಮಾಡ್ತಾ ಇದ್ದಾರೆ ಇವತ್ತು? ನಾನಿವತ್ತು ಸೋಯಾ ಎಗ್ ಫ್ರೈಡ್ ರೈಸ್ ಮತ್ತು ಸೆಕೆಂಡ್ ಒನ್ ಮ್ಯಾಂಗೋ ಲಸ್ಸಿ. ಓಕೆ, ಮ್ಯಾಂಗೋ ಲಸ್ಸಿಗೆ ನಾನು ಕಾಯ್ತಾ ಇದ್ದೇನೆ. ಅಂದರೆ ಇವಾಗಿನ ವೆದರ್ ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ಲಸ್ಸಿ. ಇನ್ನೊಂದು ಸೋಯಾ ಎಗ್ ಫ್ರೈಡ್ ರೈಸ್ ಅಲ್ಲ. ಒಂದು ರೈಸ್ ಐಟಮ್, ಇನ್ನೊಂದು ಡ್ರಿಂಕ್ಸ್ ಕುಡಿಯುವಂಥದ್ದಲ್ಲ, ಜ್ಯೂಸ್ ಐಟಮ್. ಓಕೆ, ಅಡುಗೆ ಮಾಡಲಿಕ್ಕೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ನೀವು ರೈಸ್ ಎಲ್ಲ ಬೇಯಿಸಿಟ್ಟು ಕಾಣ್ತಾ ಉಂಟು. ಹಾಗಾದರೆ ಈಗ ಯಾವುದು ಸೋಯಾ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀರಲ್ಲ. ಓಕೆ, ಎಂತ ಬೇಕು ಸ್ಟಾರ್ಟಿಗೆ? ಇದು ಸೋಯಾ ನಾವು ಇದು ಮಾಡಬೇಕು, ಬಾಯ್ಲಿಂಗ್ ವಾಟರಲ್ಲಿ ಹಾಕಬೇಕು. ಒಂದು 5 ನಿಮಿಷ ಹಾಕಿದ್ರೆ ಆಯಿತು. ಹೌದು, 5 ನಿಮಿಷ ಹಾಕಿದರೆ ಅದು ಚೆನ್ನಾಗಿ ಬೆಂದಿರುತ್ತಲ್ಲ. ಹಾಗಾದರೆ ಈಗ ಫಸ್ಟಿಗೆ ನಿಮಗೆ ಅದನ್ನು ಬಾಯ್ಲ್ ಮಾಡಲಿಕ್ಕೆ ಪಾತ್ರೆ ಬೇಕು. ಹಾಗಾದರೆ ಫಸ್ಟಿಗೆ ಗ್ಯಾಸ್ ಆನ್ ಒಳ್ಳೆ ಒರೆಸ್ಕೊಳ್ಬೇಕು. ಸಾಕು, ಸ್ವಲ್ಪ ಬಿಸಿ ಆದರೆ ಸಾಕು, ಅಷ್ಟೇ. ಬಾಯ್ಲ್ ಬರಬೇಕಂತ ಇಲ್ಲ. ಹೌದು, ಅಂದರೆ ಈಗ ಸೋಯಾ ಯಾವಾಗಲೂ ನಾವು ಏನೇ ಮಾಡಿದ್ರು ಬಿಸಿನೀರು ಕೆಲವು ಬಿಸಿನೀರಿಗೆ ಹಾಕ್ತಾರೆ. ಅದು ಇನ್ಸ್ಟೆಂಟ್ ಆಗಿ ಮಾಡಿದ್ರೆ ಹಾಗೆ ಮಾಡಬೇಕು. ನಿಮ್ಮ ಹತ್ರ ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ನೆನೆ ಇಟ್ಟರೆ ಸಹ ಬೆಸ್ಟ್. ಹಾಂ, ಓಕೆ. ಬೇಗ ಮಾಡಬೇಕಾದ್ರೆ ಈ ಥರ ಹೀಗೆ ಫಾಸ್ಟ್ ಆಗ್ತದೆ. ಓಕೆ, ಅಂದರೆ ಇದು ಫ್ರೈಡ್ ರೈಸ್ ತಿಳಿದ್ರೆ ನಾರ್ಮಲ್ ಆಗಿ ನಾವು ಈಗ ಫ್ರೈಡ್ ರೈಸ್ ತಿಳಿದ್ರೆ ಎಗ್ ಫ್ರೈಡ್ ರೈಸ್ ಈ ಥರ ತಿಂತೇವೆ. ಬಟ್ ನೀವು ಇದಕ್ಕೆ ಎಕ್ಸ್ಟ್ರಾ ಇದು ಅಂದರೆ ಹೈ ಪ್ರೋಟೀನ್, ಮಕ್ಕಳಿಗೆಲ್ಲ ಪ್ರೋಟೀನ್ ಬೇಕಲ್ಲ. ಸೊ ಈಗಿನ ಏನು ಫುಡ್ ಎಲ್ಲ ಚೆನ್ನಾಗಿ ಆರೋಗ್ಯಕರವಾಗಿದ್ರೆ ಇದು ಸ್ವಲ್ಪ ಆ್ಯಡ್ ಎಲ್ಲ ಮಾಡಿದರೆ ಸ್ವಲ್ಪ ಇನ್ನೂ ಒಳ್ಳೆಯದು. ಎಗ್ ಮತ್ತೆ ಯಾವುದು ಸೋಯಾ ಎಗ್ ಫ್ರೈಡ್ ರೈಸ್. ಇದು ಸಾಕೀಗ ಬಂದ್ ಮಾಡಿ. ಸಾಕಾಗುದಾ? ಇಷ್ಟೇ? ಅದು ಬಿಸಿ ಅದು ಆಗಿರಲಿ, ನಾವು ಬೇರೆ ಮಾಡಿ ಒಂದು ಪ್ಯಾನಲ್ಲಿ ಒಂದು ಪ್ಯಾನ್ ಕೊಡಿ. ಎಗ್ ಬೀಟ್ ಮಾಡಲಿಕ್ಕೆ ಆಯಿಲ್ ಹಾಕ್ಬೇಕಾ ಹೇಗೆ? ಅದಕ್ಕೆ ಆಯಿಲ್ ಸ್ವಲ್ಪ ಹಾಕ್ಬೇಕು. ಹೌದು, ಮಾಡ್ತೇನೆ. ಮತ್ತು ಇದು ಬೇಕೆಂತ ಮಸಾಲೆ ಚಿಲ್ಲಿ ಪೌಡರ್. ನಾವು ಮೆಣಸು ನೋಡಿ ಅಂತ ಬಂದಾಗ ನಾನು ಅವರ ಸ್ವಲ್ಪ ಮೆಣಸು ನೋಡಿ ಹಾಕ್ತಿದ್ವಿ. ಸ್ವಲ್ಪ ಅಷ್ಟು ಬಸ್ ಸಾಕು. ಮತ್ತು ಸ್ವಲ್ಪ ಉಪ್ಪು ಬೇಕಲ್ಲ. ಎಸ್, ಅಂದರೆ ಈಗ ಎಗ್ ಆಮೇಲೆ ಮೆಣಸು ನೋಡಿ ಆಮೇಲೆ ಉಪ್ಪು, ಹೌದು, ಅಷ್ಟನ್ನು ರೆಡಿ ಮಾಡ್ಕೊಳ್ಳೋದು. ಇದಿಷ್ಟು ಸಾಕು ಇದಕ್ಕೆ ಎಲ್ಲದಕ್ಕೆ. ಮತ್ತು ಅದಕ್ಕೆ ಸಹ ಸಾಲ್ಟ್ ಹಾಕಬೇಕು. ಮತ್ತು ರೈಸ್ ಬೇಯಿಸುವಾಗ ಹಾಕಿದ್ದೇವೆ ನಾವು. ಬಡನಂತೂ ಬಿಸಿ ಆಗ್ತಾ ಉಂಟು. ಆಯಿಲ್ ಹಾಕೊಳ್ಳೋದಾ? ಸ್ವಲ್ಪ ಆಯಿಲ್ ಅಂತ ಬಂದಾಗ ಅದೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಓಕೆ, ಸಾಕು. ಸ್ವಲ್ಪ ಆಯಿಲ್ ಬಿಸಿ ಆಗಬೇಕಾ? ಅದು ಸಾಕು. ನೀವು ಫಸ್ಟಿಗೆ ಎಗ್ಗನ್ನು ಈ ಥರ ಫ್ರೈ ಮಾಡ್ಕೊಳ್ತೀವಿ. ಹೌದು, ಅದು ತಳ ಹಿಡಿಬಾರ್ದು. ನಾವು ಮೊದಲೇ ಅದು ಇದು ಮಾಡಬೇಕು, ಅಂದರೆ ಹಾರ್ಡಾಗಬಾರ್ದು. ಸಾಫ್ಟ್ ಆಗಿರಬೇಕು. ಓಕೆ, ಕೆಲವರೆಲ್ಲ ಹೇಗೆ ಈರುಳ್ಳಿ ಅದನ್ನೆಲ್ಲ ಫಸ್ಟಿಗೆ ಹಾಕಿ ಆಮೇಲೆ ಅದಕ್ಕೆ ಎಗ್ ಹಾಕ್ತಾರೆ, ಹಾಗೂ ಹಾಕ್ಬೋದಾ? ಇದು ಬುಜ್ಜಿ ಮಾಡಿ ಇಟ್ಟು ಹಾಗೆ ಸಪ್ರೇಟ್ ಆಗಿ ಮಾಡಿ. ಅದು ಫುಲ್ ಫ್ರೈ ಆಗುವ ಮುಂಚೆನೆ ನಾವು ಇದು ಕೈ ಆಡಿಸ್ಬೇಕು ಹೀಗೆ, ಇಲ್ಲಾದ್ರೆ ಅದು ಹಾಡಾಗ್ತದೆ. ಗಟ್ಟಿ ಸಿಕ್ಕಿದ್ರೆ ಮತ್ತೆ ನೀವು ಫ್ರೈಡ್ ರೈಸಿಗೆ ಅದು ಸಾಫ್ಟ್ ಇದು ಬರುದಿಲ್ಲ. ಅದಕ್ಕೆ ತೆಗಿಬೇಕು. ಈ ಥರ ಎಗ್ಗನ್ನು ಮೊದಲೇ ಫ್ರೈ ಮಾಡಿ ಇಟ್ಕೊಳ್ಬೇಕಲ್ಲ. ಹೌದು. ಈಗ ಇದೇ ಪ್ಯಾನಲ್ಲಿ ನಾವು ಬೇಯಿಸಿದ ಸೋಯಾ ಗಾಳಿಸಿ ಗಾಳಿಸ್ಬೇಕಿದೆ. ಪ್ಯಾನ್ ಅಂತ ಆಲ್ರೆಡಿ ಬಿಸಿ ಇದೆ. ಸ್ವಲ್ಪ ಆಯಿಲ್ ಹಾಕಬೇಕು ಅದಕ್ಕೆ. ಓಕೆ, ಆಯಿಲ್ ಅಂತ ಬಂದಾಗ ನಾಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಓಕೆ, ಸಾಕು. ಇದಕ್ಕೆ ಸ್ವಲ್ಪ ಸೋಯಾ ಹಾಕಬೇಕು. ಓಕೆ, ಸೋಯಾ ಹಾಕ್ತಿದ್ರಾ? ಚಿಲ್ಲಿ ಪೌಡರ್ ಕೊಡಿ ಫಸ್ಟ್. ಚಿಲ್ಲಿ ಪೌಡರ್ ಸ್ವಲ್ಪ. ಓಕೆ, ನಾನು ಸಾಕು. ಈಗ ಸೋಯಾ ಹಾಕ್ತೇನೆ. ಓಕೆ,
ಫ್ರೈಡ್ ರೈಸ್ ಅಂದ ತಕ್ಷಣ ಸೋಯಾ ಜಾಸ್ತಿ ಇದು ಇರುತ್ತಲ್ಲ? ಸೋಯಾ ಸಾಸ್ ಮಸ್ಟ್ ಮಸಾಲೆಗಳು ಬೇಕೆ. ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದು. ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು, ಸ್ಪೂನ್ ಕೊಡಿ ಒಂದು. ಓಕೆ, ನಾವು ಉಪ್ಪನ್ನು ಇಷ್ಟು ಸಾಕು. ಹೌದೌದು, ನೋಡ್ಕೊಂಡು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಸೊ ಮತ್ತು ಈಗ ಇದು ನಾವು ಸ್ಟ್ರೀಮ್ ಮಾಡಿ ಇಟ್ಟದ್ದು ಹಾಕಬೇಕು. ಸೋಯಾನ ಹಾಂ ಹೌದು. ಅದು ಇಡೀ ಹಾಕೊಂಡಿದ್ದಾರೆ, ಅದನ್ನು ಭಾಗ ಏನು ಮಾಡಬೇಕು ಅಂತಿಲ್ಲ? ಇಲ್ಲ ಇಡೀ ಹಾಕ್ಕೊಳ್ಬೇಕು, ಪರವಾಗಿಲ್ಲ. ಅಂದರೆ ಅದು ಪೀಸ್ ಚೆನ್ನಾಗಿ ಸಿಗುತ್ತಲ್ಲ? ಹೌದು. ಈಗ ನಾವು ಅದನ್ನು ಸಪ್ರೇಟಾಗಿ ತೆಗೆದಿಡ್ಬೇಕು. ಹಾಂ, ಇದನ್ನು ಕೂಡ ಸಪ್ರೇಟ್. ಹೌದು ಹೌದು. ಇದು ಆಫ್ ಮಾಡಬೇಕು. ಅಲ್ಲ, ನಾವೇನೇನು ಫ್ರೈ ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಸಪ್ರೇಟಾಗಿ ಹಾಕೊಂಡು ಇರೋದಲ್ಲ? ಹಾಂ, ಇದಿರಲಿ. ಓಕೆ, ಈಗ ರೈಸಿದ್ದು ಪ್ರಿಪ್ರೇಷನ್ ಮಾಡಿ ಇದೆಲ್ಲ ಆ್ಯಡ್ ಮಾಡಬೇಕು. ಆಯಿಲ್ ಹಾಕಬೇಕು. ಆಯಿಲ್ ಹಾಕಬೇಕು. ನಾವು ಅದೇ ಬಣ್ಣಗೆ ಆಯಿಲ್ ಅದೆಲ್ಲ ಪ್ರೀಮಿಯಮ್ ರಿಫೈಂಡ್ ಸಂಪೂರ್ಣ ಇರ್ತೀವಿ. ಹೌದು. ಜಾಸ್ತಿ ಬೇಕಾಗುತ್ತಾ? ಹಾಂ, ಸಾಕು, ಇಷ್ಟು ಸಾಕು. ಓಕೆ, ಅದು ಮತ್ತು ಒಂದು ಸ್ಪೂನ್ ತುಪ್ಪ ಸಹ ಬೇಕು ಇದಕ್ಕೆ. ಹಾಂ, ತುಪ್ಪ ಬೇಕಾ? ಹೌದು. ಓಕೆ, ತುಪ್ಪದ ಘಮ ಬಂದರೆ ಅದು ಫ್ರೈಡ್ ರೈಸ್ ಇನ್ನೂ ಹೌದು. ತುಪ್ಪ ಅಂತ ಅಂದಾಗ ನೀವು ತುಪ್ಪ ಅಂತ ಕೇಳಿದರೆ ಸಾಕು, ನಾವು KFC ಶುದ್ಧ ಹಸುವಿನ ತುಪ್ಪ ಹಾಕೋದೆ. ಎಸ್. ಓಕೆ, ಎಷ್ಟು? ಒಂದು ಸ್ಪೂನ್ ಸಾಕಾ? ಒಂದು ಸ್ಪೂನ್ ಸಾಕು. ಸಾಕು. ಪರಿಮಳಕ್ಕೆ? ಹೌದು, ಪರಿಮಳಕ್ಕೆ. ಓಕೆ, ಈಗ ಫ್ರೈಡ್ ರೈಸ್ ಅಂದ ಕೂಡಲೇ ಮೇನ್ ಇಂಗ್ರೀಡಿಯೆಂಟ್ ಅದಕ್ಕೆ ಇದು ಗಾರ್ಲಿಕ್. ಅದು ಒಂದು ಜಾಸ್ತಿ ಬೇಕು ಅದಕ್ಕೆ. ಗಾರ್ಲಿಕ್ ಅಲ್ಲ? ಹಾಂ, ಒಂದು 7-8 ಹೆಸರು ಚಾಪ್ ಮಾಡಿ ಹಾಕಬೇಕು. ಇದರಲ್ಲಿ ಗಾರ್ಲಿಕ್, ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್ ಇದೆ. ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಜಿಂಜರ್ ಮೂರನ್ನು ಕೂಡ ಒಟ್ಟಿಗೆ ನೀವು ಒಟ್ಟಿಗೆ. ಹಾಂ, ಹೌದು. ಇದು ಹಾಕ್ಬೇಕೀಗ. ಅದರಲ್ಲಂತೂ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಹೌದೌದು, ಅದು ಫ್ಲೇವರ್ ಬರಬೇಕು ಅದು. ಈಗ ಇದು ಫ್ರೈ ಆಯಿತು. ಎಷ್ಟು ಆನಿಯನ್ ಹಾಕಬೇಕು, ಫೈನ್ಲಿ ಚಾಪ್ಡ್, ಹೀಗೆ ಸಪೂರ ಕಟ್ ಮಾಡಬೇಕು ಅದು. ಸಾಧಾರಣ ಒಂದು 2 ಈರುಳ್ಳಿ ಉಂಟಾ ಅಂತಲ್ಲ? ಹಾಂ, ಸಣ್ಣದಾದರೆ 2, ದೊಡ್ಡದು ಒಂದೇ ಸಾಕು. ಒಂದು ಸಾಕಾಗುತ್ತೆ. ಇದು ಈ ಥರ ಏನು ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಆಗಿ ಸಿಕ್ಕಿದರೆ ನಾವು ಫ್ರೈಡ್ ರೈಸಿಗೆಲ್ಲ ಚೆನ್ನಾಗಿರುತ್ತಲ್ಲ? ಹೌದೌದು, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹೀಗೆ ಮಾಡಿಕೊಟ್ರೆ. ಮಕ್ಕಳು ಅಂತಲ್ಲ, ಇವಾಗ ಫ್ರೈಡ್ ರೈಸ್ ಅಂತಲ್ಲ, ಸಂಜೆ ಹೊತ್ತಲ್ಲ ಈ ರೋಡ್ ಸೈಡ್ ಎಲ್ಲ ನೋಡಿ ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಇರುತ್ತೆ ನೋಡಿ. ಅಲ್ಲಿಗೆ ಹೋಗಿ ಹೌದೌದು, ಫಾಸ್ಟ್ ಫುಡ್. ಅದು ಹಾಂ, ಎಲ್ಲ ಕಡೆ ಸಿಗುತ್ತಲ್ಲ ಇದು. ಈಗ ಸ್ಟ್ರೀಟಲ್ಲಿ ಈ ಥರ ಫ್ರೈಡ್ ರೈಸು ಇದೇ ಚೆನ್ನಾಗಿರುತ್ತೆ. ಹೌದೌದು. ಮತ್ತು ಜಿಮ್ಮಿಗೆ ಹೋಗುವವರು, ವರ್ಕೌಟ್ ಎಲ್ಲ ಮಾಡುವವರಿಗೆ ಅದು ಒಳ್ಳೆಯದು. ಇದು ತುಂಬ ಒಳ್ಳೆಯದು. ಕೆಲವರು ಚಿಕನ್ ಫ್ರೈಡ್ ರೈಸ್ ಮಾಡ್ತಾರೆ, ಆಮೇಲೆ ಎಗ್ ಫ್ರೈಡ್ ರೈಸ್. ನೀವು ಇವತ್ತು ಪ್ಲಸ್ ಆಗಿ ಸೋಯಾ ಕೂಡ ಹಾಕಿದರೆ. ಓಕೆ, ಖಾಲಿ ಸೋಯಾ ಹಾಕಿದರೆ ವೆಜ್ಜಿನವರಿಗೆ ಕೂಡ ಒಳ್ಳೆಯದಾಗ್ತದಲ್ಲ? ಎಸ್. ಎಗ್ಗನ್ನು ಹೌದೌದು, ಅದು ನೀವು ಅದು ಆಪ್ಷನಲ್, ನಿಮಗೆ ಬೇಕಾದರೆ ಅದು ಆ್ಯಡ್ ಮಾಡ್ಬೋದು, ಇಲ್ಲಾದರೆ ಬಿಡ್ಬೋದು ಹಾಗೆ. ಇದು ಸೋಯಾ ಅದಕ್ಕೆ ಹಾಕೋದ್ರಿಂದ ನಾವು ಇದಕ್ಕೆ ಹಾಕಬೇಕಂತಿಲ್ಲ ಪುನಃ ಸಾಸ್ ಹಾಕಬೇಕು ಅಂತಿಲ್ಲ. ಇಲ್ಲ. ನೆಕ್ಸ್ಟ್ ಈಗ ಕ್ಯಾಬೇಜ್ ಹಾಗೆ ಅದು ಸಣ್ಣ ಸಪುರ. ಹಾಂ, ಸ್ಲೈಸ್ ಮಾಡ್ಕೊಂಡು. ಹೌದು, ಫ್ರೈ ಮಾಡಬೇಕು. ನಿಮಗೆ ಈ ಥರ ಅಡುಗೆ ಎಲ್ಲ ಮಾಡೋದು ಹವ್ಯಾಸವತ್ತ ಏನು? ಹಾಂ, ನನಗೆ ಇಷ್ಟ ಅಡುಗೆ ಮಾಡೋದು. ಓಕೆ, ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದು? ಹಾಂ, ನಾನೇ ಮಾಡೋದು. ಓಕೆ, ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? 3 ಮಕ್ಕಳು ನನಗೆ. ಈಗ ನಾನು ಮತ್ತು ನನ್ನ ಮಗಳು ಮಾತ್ರ ಇದ್ದೇವೆ. ಮೊದಲು 3 ಸಹ ಇದ್ರು ನನ್ನ ಜೊತೆ. ಆವಾಗ ಇದೇ ಕೆಲಸ, ಅಡುಗೆ ಮಾಡೋದು ಅಲ್ಲ. ಮನೆಯಲ್ಲಿ ಜನ ಜಾಸ್ತಿ ಇದ್ದಾಗ ಅದರಲ್ಲೇ ಬಿಸಿ. ಆ ಥರದೇ ಇರುತ್ತೆ. ಹೌದೌದು, ಈಗ ಅವರಿಗೆ ಸ್ವಲ್ಪ ಇನ್ನೋವೇಟಿವ್ ಮಾಡಿ ಕೊಟ್ರೆ ಅವರು ಎಲ್ಲಿ ಮತ್ತು ಹೊರಗಡೆ ತಿನ್ನುವುದಿಲ್ಲ, ಮನೆಯದ್ದೇ ಫುಡ್ ಬೇಕಂತ ಹೇಳ್ತಾರೆ. ಇವಾಗ ಆ್ಯಕ್ಚುಲಿ ಮನೆಯ ಫುಡ್ಡೇ ಚೆನ್ನಾಗಿರುತ್ತೆ ನೋಡಿ, ಹೊರಗೆ ಇರ್ತಾರೆ. ಹೌದು, ನಾವು ಮಾಡಿ ಕೊಡ್ಲಿಕ್ಕೆ ಆಲಸ್ಯ ಮಾಡಿದ್ರೆ ಮತ್ತೆ ಅವರು ಸಹ ಹೋಗ್ತಾರೆ ಹೊರಗಡೆ ಹಾಗೆ. ಈಗ ಕ್ಯಾರೆಟ್, ಕ್ಯಾಬೇಜ್, ಈರುಳ್ಳಿ ಅಲ್ಲ? ಹೌದು, ಅದು ಕ್ಯಾಪ್ಸಿಕಮ್ಸ್ ಹಾಕ್ಲಿಕ್ಕೆ ಇದೆ, ಅದು ಸ್ವಲ್ಪ ಲಾಸ್ಟ್ ಹಾಕುವ. ಓಕೆ, ಫ್ರೈಡ್ ರೈಸ್, ಗೋಬಿ ಈ ಥರಕ್ಕೆಲ್ಲ ಬಂದಾಗ ಕ್ಯಾಪ್ಸಿಕಮ್ ಅಂತೂ ಬೇಕೇ. ಹೌದು, ಮತ್ತು ಇಲ್ಲಿ ಪೆಪ್ಪರ್ ಇದೆ. ಪೆಪ್ಪರ್ ಸಹ ಇದಕ್ಕೆ ತುಂಬ ರುಚಿ ಕೊಡುತ್ತೆ. ಸ್ವಲ್ಪ ಖಾರ ಖಾರ ಅದಕ್ಕೆ ಬೇಕೇ ಪೆಪ್ಪರ್. ಮತ್ತು ಇದು ನೀವು ಮೊದಲೇ ಹೀಗೆ ಮಾಡಿ ಇಟ್ಟದಿಲ್ಲ ಸಹ ರೈಸ್, ನೀವು ಎಕ್ಸ್ಟ್ರಾ ಯಾವಾಗ ಕುಕ್ ಮಾಡುವಾಗ ಉಳಿತದಲ್ಲ, ಹಾಂ, ಇದು ಸಪ್ರೇಟ್ ಆಗಿ ಅದಕ್ಕೆ ಮಾಡಬೇಕಂತ ಇಲ್ಲ. ರೈಸ್ ಎಲ್ಲ ನಮ್ಮ ಹತ್ರ ಇದ್ರೆ ಅದು ಫಾಸ್ಟ್ ಆಗ್ತದೆ ಆ್ಯಕ್ಚುಲಿ. ಕೆಲವರೆಲ್ಲ ಬ್ಯಾಚುಲರ್ಸ್ ಇದ್ದವರಿಗೆ ಮತ್ತು ಹಾಸ್ಟೆಲ್ ನಾವು ವೈಟ್ ರೈಸ್ ಎಲ್ಲ ಮಾಡೋದಾದ್ರೆ ಹೌದು, ಬೆಳಿಗ್ಗೆ ಆ ಥರದ್ದು ಮಾಡ್ಕೊಂಡು ಬೆಳಿಗ್ಗೆ ಫ್ರೈಡ್ ರೈಸ್ ತಿಂತಾರ? ಹಾಂ, ಹೌದೌದು. ಅದೇ ರೈಸ್ ಉಳಿದ್ರೆ ಮಾಡ್ಕೊಡ್ಬೋದು. ಹೌದೌದು.
ಸ್ವಲ್ಪ ಉಪ್ಪು ಹಾಕಬೇಕು. ಓಕೆ, ನೋಡಿ ಚೂರೇ ಉಪ್ಪು ಹಾಕೊತಿದ್ರು. ಹೌದು, ಯಾಕೆಂದರೆ ನಾವು ಆಲ್ರೆಡಿ ರೈಸಿಗೆ ಓಕೆ ಸಪ್ರೇಟ್ ಹಾಕಿ ನಾನು ಮಾಡಿಟ್ಟಿದ್ದೇನೆ, ಮತ್ತು ಅದಕ್ಕೆ ಸಹ ಎಲ್ಲ ಹಾಕಿದ್ನಲ್ಲ ಮೊದಲೇ. ಹೌದು, ಮತ್ತು ಜಾಸ್ತಿ ಆಗ್ತದೆ, ನಾವು ನೋಡಿ ನೋಡಿ ಹಾಕ್ಬೇಕು ಅದಕ್ಕೆ. ಅದು ಜಾಸ್ತಿ ಬಿದ್ದರೆ ತೆಗಿಲಿಕ್ಕೆ ಆಗೋದಿಲ್ಲ ಅಲ್ಲ, ಮತ್ತೆ ಸಾಲ್ಟ್ ಅಂದರೆ. ಹೌದು, ಮತ್ತೆ ಇದು ಫ್ರೈಡ್ ರೈಸ್ ಎಲ್ಲ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ, ಉಪ್ಪೆಲ್ಲ ಸ್ವಲ್ಪ ಜಾಸ್ತಿ ಇದ್ರೆ. ಇದು ಕ್ಯಾಪ್ಸಿಕಮ್, ಅದು ಸಹ ಹಾಗೆ ಪೂರ ಕಟ್ ಮಾಡಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚ್ ಇದ್ರೇನೆ ಒಳ್ಳೇದಾಗ್ತದೆ ಆ್ಯಕ್ಚುಲಿ. ಓಕೆ, ಆಲ್ಮೋಸ್ಟ್ ಬೇಯ್ತಾ ಬಂತಲ್ಲ? ಹಾಂ, ಬೇಯ್ತಾ ಬಂತು. ಈಗ ಈ ಸ್ಟೇಜಲ್ಲಿ ನಾವು ಅಲ್ಲಿ ಮಾಡಿಟ್ಟದ್ದು ಎಗ್ ಬುರ್ಜಿ ಮತ್ತು ಸೋಯಾ ಆ್ಯಡ್ ಮಾಡಬೇಕು. ಓಕೆ, ಸೋಯಾ ಹಾಗೆ ಕೂಡ ಟೇಸ್ಟ್ ಮಾಡ್ಬೋದು ಅಂತಲ್ಲ? ಹಾಂ, ಅದು ಟೆಂಪ್ಟಿಂಗ್ ಇದೆ. ಸೋಯಾ ಕಟ್ಲೆಟ್ ಅಂತ ಹೇಳ್ಬೋದು ಅದಕ್ಕೆ. ಹಾಗೆಲ್ಲ ಇಲ್ಲಾದ್ರೆ ಅದು ಕಬಾಬ್ ತರ ಮಸಾಲ ಹಾಕಿದ್ರಿಂದ ಇದು ಹಾಗೆ ಆಗಿದೆ. ಅದು ಸಹ ಸ್ಟಾರ್ಟರ್ಸ್ ಅಲ್ಲೆಲ್ಲ ಹಾಗೆ ಸಹ ಮಾಡಿ ಕೊಡ್ತಾರೆ. ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿ ಆ ಥರ ಮಾಡೋದು. ಹೌದು. ನೀವು ಈ ಥರ ನಾನ್ ವೆಜ್ ಎಲ್ಲ ಎಕ್ಸ್ಪರ್ಟಾ ಹೇಗೆ? ವೆಜ್ ಎಲ್ಲ ಆಲ್ರೌಂಡರ್ ಆಗಬೇಕಲ್ಲ ಮಕ್ಕಳಿಗೆ. ಒಂದರಲ್ಲಿ ಇದ್ರೆ ಆಗೋದಿಲ್ಲ. ಮಾತ್ರ ತಿಂತಾರಾ? ಎರಡೂ ತಿಂತಾರೆ, ಎರಡೂ ಬರಬೇಕು. ವೆಜ್ ಜಾಸ್ತಿ ಅಲ್ಲ ಅವರಿಗೆ, ಲೈಕ್ ನಾನ್ ವೆಜ್. ಇವಾಗ ಮಂಗಳೂರು ಸೈಡ್ ಎಲ್ಲ ಹೆಚ್ಚಾಗಿ ಅದೆಲ್ಲ ಮಂಗಳೂರು ಉಡುಪಿ ಎಲ್ಲ ನಾನ್ ವೆಜ್ ಜಾಸ್ತಿ. ಹೀಗೆಲ್ಲ ಮಾಡಿ ತಿನ್ನಿಸಿದ್ರೆ ಅದು ಗೊತ್ತಾಗಲ್ಲ ಅವರಿಗೆ, ಅದರಲ್ಲೆಲ್ಲ ಇದು ಮಿಕ್ಸ್ ಹಾಕಿದ್ರೆ ರುಚಿ ಆಗ್ತದಲ್ಲ, ಹಾಗೆ ಅವರು ತಗೊಳ್ತಾರೆ, ಊಟ ಮಾಡ್ತಾರೆ. ಇದು ಈಗ ರೈಸ್ ಹಾಕ್ತೇನೆ ನಾನು. ಚೆನ್ನಾಗಿ ಬೇಯಿಸಿದಂತ 1 ಕಪ್ ರೈಸ್. ಹೌದು, ರೈಸ್ ಬೇಯಿಸುವಾಗ ನಾವು ಒಂದು ಗಮನದಲ್ಲಿ ಇಡಬೇಕು, ಓವರ್ ಕುಕ್ಡ್ ಆಗಬಾರ್ದು. ಓಕೆ, ಇದು ಜಸ್ಟ್ ಫುಲ್ ಬಾಯ್ಲ್ ಆಗುವ ಮುಂಚೆನೆ ನಾವು ಒಂದು 80% ಆಗುವಾಗ. ಹಾಂ, ಮತ್ತು ಇದಕ್ಕೆ ಬೇರೆ ರೈಸ್ ತಗೊಳ್ಳೋದಕ್ಕಿಂತ ಬಾಸ್ಮತಿ ತಗೊಂಡ್ರೆ ತುಂಬ ಒಳ್ಳೆ. ಬಾಸ್ಮತಿ ರೈಸ್ ಪರಿಮಳ ಸ್ವಲ್ಪ ಜಾಸ್ತಿ ಅಲ್ಲ, ಅದೇ ತಗೊಳ್ಬೇಕು. ಮತ್ತೆ ಜಾಸ್ತಿ ಬೇಯಬಾರ್ದು ಅಂತ ಹೇಳಿದ್ರು. ಹಾಂ, ಮತ್ತು ಜೀರಾ ರೈಸಲ್ಲಿ ಎಲ್ಲ ಕೆಲವರು ಮಾಡ್ತಾರೆ, ಇಲ್ಲ ಅಂತೆಲ್ಲ. ಮತ್ತು ಇದು ಮಾಡಿದ ಸ್ವಲ್ಪ ಫ್ಲೇವರ್ ಜಾಸ್ತಿ. ಹೌದು, ನೋಡಿ ನಾವು ಕಡಿಮೆ ಬೇಯಿಸಿದ್ರೆ ಸ್ವಲ್ಪ ಹೀಗೆ ಅಕ್ಕಿ ಎಲ್ಲ ಬಿಡಿ ಬಿಡಿ ಕಾಣುತ್ತಲ್ಲ, ಜಾಸ್ತಿ ಬಂದರೆ ಅದು ಸ್ವಲ್ಪ. ಹೌದೌದು, ಮಾತ್ರ ಇದು ಮಾಡುವಾಗ ಒಂದು ನೆನಪಿನಲ್ಲಿ ಇಡಬೇಕು, ನಾವು ಇಮಿಡಿಯೇಟ್ ಆಗಿ ಹಾಕಬಾರ್ದು, ಅದಕ್ಕೆ ನಾವು ಮಾಡಿ ಇಡಬೇಕು. ಫ್ಯಾನ್ ಕೆಳಗೆ ನೀವು ರೈಸ್ ಮಾಡಿ ಇಡಬೇಕು, ಬಿಸಿ ಬಿಸಿ ಹಾಕಬಾರ್ದು ಅಂತ. ಹಾಂ, ಕೂಲ್ ಆಗಬೇಕು ಫುಲ್. ಬಿಸಿ ಹಾಕಿದರೆ ಅದೆಂತ ಆಗ್ತದೆ, ಅದು ಅಲ್ಲಿ ವಾಪಸ್ ಬೆಂದೋಗುತ್ತೆ. ವಾಪಸ್ ಬೆಂದೋಗ್ತದೆ. ಹೀಗೆ ಬಿಡಿ ಬಿಡಿ ನಿಮಗೆ ಫ್ರೈಡ್ ರೈಸ್ ಆಗಿ ಅದು ಆಗೋದಿಲ್ಲ, ಅದು ಬೇರೆನೇ ಆಗ್ತದೆ. ಸೊ ಈಗ ನಾರ್ಮಲ್ ಅಕ್ಕಿಯಲ್ಲಿ ಸಜ್ಜಿಗೆ ಮಾಡ್ತಾರಲ್ಲ, ಉಪ್ಪಿಟ್ಟು ಇದು ನೋಡಿ ಚೆನ್ನಾಗಿ ಬಂದಿದಲ್ಲ. ಹೀಗೆ ಆಗ್ಬೇಕು. ನೀವು ಇದಕ್ಕೆ ಕಲರ್ ಕೂಡ ಏನು ಆ್ಯಡ್ ಮಾಡಲಿಲ್ಲ? ಬೇಡ, ಇದು ನ್ಯಾಚುರಲ್ ಎಲ್ಲ. ನಾನು ಬೇರೆ ಮಸಾಲ ಸಹ ಆ್ಯಡ್ ಮಾಡಲಿಲ್ಲ. ಬನಾನಾ ಮಸಾಲ ಮತ್ತು ನಡೇಲ್ ಆಯಿಲ್, ಅದು ಬಿಟ್ಟು ಬೇರೆ ಎಂತ ಸಹ ಇದಕ್ಕೆ ಆ್ಯಡ್ ಮಾಡಲಿಲ್ಲ ನಾವು. ನೋಡಿ, ನಾರ್ಮಲ್ ಆಗಿ ನಾವು ಮನೆಯಲ್ಲೇ ಇರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಫ್ರೈಡ್ ರೈಸ್ ನಾವು ಮನೆಯಲ್ಲೇ ಮಾಡ್ಕೊಂಡು ಹೆಲ್ತಿ ಆ್ಯಕ್ಚುಲಿ. ಇದು ಹೈ ಪ್ರೋಟೀನ್ ಇದರಿಂದ ನಿಮಗೆ ಯಾವಾಗಲೂ ನೀವು ಮಾಡಿ ತಿನ್ಬೋದು, ಪ್ರಾಬ್ಲಮ್ ಇಲ್ಲ. ಹೌದು, ನೀವು ಆಲ್ರೆಡಿ ಹೇಳಿದ್ರಿ ಈವ್ನಿಂಗ್ ಟೈಮಲ್ಲೆಲ್ಲ ಜಿಮ್ಮಿಗೆ ಹೋಗೋರೆಲ್ಲ ಈ ಥರ ಮಾಡಿದರೆ ಗಮ್ಮತ್ತಾಗಿ ಫುಲ್ ಒಂದು ಪ್ಲೇಟ್ ತಿನ್ಬೋದು. ಡಯಟ್ ಮಾಡುವವರು ಸಹ ಡಯಟ್ನವರು ತಗೊಳ್ಳಿ. ಡಯಟ್ ಓಕೆ, ಜಾಸ್ತಿ ಕ್ಯಾಲೋರೀಸ್ ಇಲ್ಲ ಇದರಲ್ಲಿ, ಅದಕ್ಕೆ. ಆಲ್ಮೋಸ್ಟ್ ರೆಡಿ ಅಂತ ಕಾಣುತ್ತೆ. ಹೌದು, ಇದು ರೆಡಿ ಆಯ್ತು. ಈಗ ನಾವು ಡಿಶ್ ಔಟ್ ಮಾಡುವ. ಹಾಂ, ಆಫ್ ಮಾಡಿ. ಆಯ್ತು. ಓಕೆ, ಈಗ ಸರ್ವ್ ಮಾಡಿಕೊಳ್ಳೋದಲ್ಲ. ಪ್ಲೇಟ್ ಅಂತೂ ರೆಡಿ ಆಗಿದೆ. ನೋಡಿ, ಘಮ ಘಮ ಬರ್ತಾ ಇದೆ. ಅದು ಸೋಯಾ ಸಾಸ್ ಎಲ್ಲ ಹಾಕಿದ್ದೇವಲ್ಲ ನಾವು, ಅದು ಘಮ ಬರ್ತಾ ಇದೆ. ಹೌದು, ಫ್ರೈಡ್ ರೈಸ್ ಹಾಗೆ ಅಲ್ಲ. ಹಸಿವೆ ಆಗ್ತಾ ಉಂಟಾ ನಿಮಗೆ? ಮತ್ತೆ ಕಾರಣ ನೀವು ಬಡಿಸ್ಲಿಕ್ಕೆ ಮಾತ್ರ ಈಗ ಕಾಯ್ತಾ. ಇದು ನಿಮಗೋಸ್ಕರವೇ ನಾನೀಗ ಮಾಡಿದ್ದು. ಓಕೆ, ಇದು ಬಿಸಿ ಬಿಸಿ ಆದ ಸೋಯಾ ಎಗ್ ಫ್ರೈಡ್ ರೈಸ್. ರೆಡಿ ಅಲ್ಲ? ಒಂದು ಪ್ಲೇಟ್ ಅಂತ ಹೇಳಿದ್ರೆ ಸ್ವಲ್ಪ ಕೂಡ ಜಾಗ ಬಿಡಲಿಲ್ಲ, ಫುಲ್ ಆಗಿ ಬಿಟ್ಟಿದ್ರೆ. ನಾರ್ಮಲ್ ಆಗಿ ಈ ಥರ ಫ್ರೈಡ್ ರೈಸ್ ಮಾಡಿಕೊಡಾಗ ಜಾಸ್ತಿನೇ ತಿಂದು ಹೋಗುತ್ತಲ್ಲ, ಹಾಗಾಗಿ ಚೆನ್ನಾಗಿರ್ಬೋದು ಅಂತ ಕಾಣ್ತುಂಟು. ಓಕೆ, ಟೇಸ್ಟ್ ನೋಡೋಲ್ಲ ಇವರಿಗೆ? ಟೇಸ್ಟ್ ನೋಡಿ. ಓಕೆ, ಅನಿತಾ ಮ್ಯಾಮ್ ಸಾಕಾಗಿರುವಂತಹ ಸೋಯಾ ಎಗ್ ಫ್ರೈಡ್ ರೈಸ್ ಅಂತೂ ರೆಡಿ ಮಾಡಿ ಕೊಡ್ತಾರೆ. ಪರಿಮಳ ಅಂತೂ ಘಮ ಅಂತ ಬರ್ತಂತು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಸೋಯಾ ಎಗ್ ಫ್ರೈಡ್ ರೈಸ್ ತಯಾರಿಸುವ ವಿಧಾನ. ಮೊದಲಿಗೆ ಒಂದು ಮೊಟ್ಟೆಗೆ 1 ಚಮಚದಷ್ಟು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಬೇಯಿಸಿಟ್ಟುಕೊಳ್ಳಿ. ನಂತರ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿ ನೀರಿನಲ್ಲಿ ನೆನೆಸಿ ತೆಗೆದ ಸೋಯಾ ಚಂಕ್ಸ್ ಅನ್ನು ಹಾಕಿ ಹುರಿದಿಟ್ಟುಕೊಳ್ಳಿ.
ಆನಂತರ 1 ಚಮಚ ಎಣ್ಣೆ ಹಾಗೂ 1 ಚಮಚದಷ್ಟು ತುಪ್ಪವನ್ನ ಬಿಸಿ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಹುರಿದು ಕ್ಯಾಬೇಜ್, ಕ್ಯಾರೆಟ್, ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ತರಕಾರಿ ಸ್ವಲ್ಪ ಬೆಂದ ನಂತರ ಹುರಿದಿಟ್ಟ ಮೊಟ್ಟೆ ಹಾಗೂ ಸೋಯಾ ಚಂಕ್ಸ್ ಅನ್ನು ಸೇರಿಸಿ ಹುರಿಯಿರಿ. ಕೊನೆಯಲ್ಲಿ ಬೆಳ್ತಿಗೆ ಅನ್ನ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸೋಯಾ ಎಗ್ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.